ವಿಘ್ನ ನಿವಾರಕರಾದಂತಹ ಶ್ರೀ ಮಹಾಗಣಪತಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ವಿಶೇಷವಾಗಿ ಮಹಾಶಿವರಾತ್ರಿಯ ವಿಶೇಷ ದಿವಸದಂದು ನಮ್ಮ ಮಹಾಗಣೆಯ ಒಡೆಯ ಶ್ರೀ ಸೋಮನಾಥ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಶ್ರೀ ಸೋಮನಾಥ ಭಜನಾ ಮಂಡಳಿ ಸೋಮೇಶ್ವರ ಇದರ ವತಿಯಿಂದ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಕುಂಭ ಮಾಸದ ಇಂದಿನ ದಿವಸ 15/2/2026ನೇ ಆದಿತ್ಯವಾರ ಸೂರ್ಯೋದಯಕ್ಕೆ ಸರಿಯಾಗಿ 14ನೇ ವರ್ಷದ ಶಿವರಾತ್ರಿಯ ಏಕಾಹ ಭಜನಾ ಕಾರ್ಯಕ್ರಮ ಶ್ರೀ ಸೋಮನಾಥ ಭಜನಾ ಮಂಡಳಿಯ ನೇತೃತ್ವದಲ್ಲಿ ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ಆರಂಭಗೊಳ್ಳಲಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಣರನ್ನು ಸ್ವಾಗತಿಸುತ್ತಾ ಆರಂಭದಲ್ಲಿ ನಮ್ಮ ಶ್ರೀ ಸೋಮನಾಥ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಶ್ರೀಮತಿ ಬೇಬಿಎಂ ನಮ್ಮೊಂದಿಗಿದ್ದಾರೆ. ಇವರನ್ನು ಶ್ರೀ ಸೋಮನಾಥ ಭಜನಾ ಮಂಡಳಿಯ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ನಮ್ಮ ಶ್ರೀ ಸೋಮನಾಥ ಭಜನಾ ಮಂಡಳಿಯ ಮಹಿಳಾ ಸದಸ್ಯರಾದಂತಹ ಶ್ರೀಮತಿ ಉಷಾ, ಶೋಭಾ ಮತ್ತು ಸುಮಿತ್ರಾ ಇವರು ಶಾಲವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಶ್ರೀಮತಿ ಉಷಾ, ಶ್ರೀಮತಿ ಶೋಭಾ ಮತ್ತು ಶ್ರೀಮತಿ ಸುಮಿತ್ರಾ ಇವರು ಶಾಲವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಎಸ್ಬಿಐ ಬ್ಯಾಂಕ್ನ ನಿವೃತ್ತ ಮ್ಯಾನೇಜರ್, ನಿವೃತ್ತ ಸೇನಾನಿ ಹಾಗೂ ಶ್ರೀ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಭಾಗವಹಿಸಿರುವಂತಹ ಶ್ರೀಮತಿ ಕುಮಾರಿ ಮತ್ತು ಶ್ರೀಯುತ ಕೆ.ಸಿ. ನಾರಾಯಣ ದಂಪತಿಗಳು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಶ್ರೀ ಸೋಮನಾಥ ಭಜನಾ ಮಂಡಳಿ ಹಾಗೂ ದೇವಸ್ಥಾನದ ವತಿಯಿಂದ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ, ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಶ್ರೀಯುತ ವಾಸಗೋಪಾಲ್ ಮಾಸ್ಟರ್, ಶ್ರೀಮತಿ ಮಮತಾ, ಶ್ರೀಮತಿ ಗುಣವತಿ ಮತ್ತು ಶ್ರೀಮತಿ ಲಕ್ಷ್ಮಿ ಇವರು ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮಗೆ ಎಸ್ಬಿಐ ಇದರ ಬ್ಯಾಂಕ್ ಮ್ಯಾನೇಜರ್ ಗಿರಿ ಬ್ರಾಂಚ್ ಮಾಡೂರಿನ ಸಾಯಿ ಬಡಾವಣೆಯ ನಿವಾಸಿಯಾದಂತಹ ಶ್ರೀಮತಿ ಅಶ್ವಿನಿ ಮತ್ತು ಶ್ರೀ ಪ್ರಶಾಂತ್ ದಂಪತಿಗಳು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಯುತ ಪ್ರಶಾಂತ್ ಇವರ ತಾಯಿ ಶ್ರೀಮತಿ ಯೋಗಿನಿ ಇದ್ದಾರೆ. ಶ್ರೀಯುತ ಪ್ರಶಾಂತ್ ಮತ್ತು ಇವರ ತಾಯಿ ಶ್ರೀಮತಿ ಯೋಗಿನಿ ಇವರನ್ನು ಕೂಡ ಈ ಭಜನಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಅಮರನಾಥ್, ಶ್ರೀಮತಿ ಶಕುಂತಲಾ, ಶ್ರೀಮತಿ ಮಮತಾ ಮತ್ತು ಶ್ರೀಮತಿ ರಮಣ ಇವರು ಶಾಲೋಧಿಸಿ ಸ್ಮರಣೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಮಾಡೂರು ಶ್ರೀ ಸಾಯಿಬಾಬಾ ಮಂದಿರದ ಅಧ್ಯಕ್ಷರಾದಂತಹ ಶ್ರೀಯುತ ನವೀನ್ ದಂಪತಿಗಳು, ಶ್ರೀಮತಿ ಶ್ವೇತಾ ಮತ್ತು ಶ್ರೀಯುತ ನವೀನ್ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಶ್ರೀ ಸೋಮನಾಥ ಭಜನಾ ಮಂಡಳಿ ಹಾಗೂ ನಮ್ಮ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಲೀಲಾವತಿ, ಶ್ರೀಯುತ ಪ್ರವೀಣ್, ಶ್ರೀಮತಿ ಪ್ರೇಮ ಮತ್ತು ಶ್ರೀಮತಿ ಸವಿತಾ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ನಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲಿಯೂ ಸಹಕರಿಸಿರುವಂತಹ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂತಹ ಶ್ರೀಯುತ ಭಾಸ್ಕರ್ ಗಟ್ಟಿ ಅವರಿದ್ದಾರೆ. ಇವರನ್ನು ಕೂಡ
ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಆಗಮಿಸಿರುವಂತಹ ಎಲ್ಲ ಭಕ್ತಾಭಿಮಾನಿಗಳನ್ನು, ಕ್ಷೇತ್ರದ ಭಕ್ತಾದಿಗಳನ್ನು ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಸುಮಾರು 30 ವರ್ಷಗಳ ಹಿಂದೆ ದಿವಂಗತ ದಾಮೋದರ್ ನಾಯರ್ ಇವರ ನೇತೃತ್ವದಲ್ಲಿ ಆರಂಭವಾದಂತಹ ಶ್ರೀ ಸೋಮನಾಥ ಭಜನಾ ಮಂಡಳಿ ಕಳೆದ 30-31 ವರ್ಷಗಳಿಂದ ಬಹಳಷ್ಟು ಸುಂದರವಾಗಿ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಸಹಭಾಗಿಗಳಾಗ್ತಾ ಬಂದಿರುತ್ತೇವೆ. ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಸ್ವಯಂ ಸೇವಕರಾಗಿ ಶ್ರೀ ಸೋಮನಾಥ ಭಜನಾ ಮಂಡಳಿಯ ಸದಸ್ಯರು ಸಹಕರಿಸ್ತಾ ಬಂದಿದ್ದಾರೆ. ಇವತ್ತಿನ ಮಹಾಶಿವರಾತ್ರಿಯ ದಿವಸದಂದು ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ಶಿವರಾತ್ರಿ ಉತ್ಸವ ನಡೆಯುವಾಗ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾಭಿಮಾನಿಗಳಿಗೆ ಈ ಭಕ್ತಿಯ ಸಿಂಚನ ಅನುಭವ ಆಗಬೇಕು ಎನ್ನುವ ಸದುದ್ದೇಶದಿಂದ ಈ ಏಕಃ ಭಜನೆಯನ್ನು ಕಳೆದ 14 ವರ್ಷಗಳಿಂದ ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ. ಎಲ್ಲ ಭಕ್ತಾಭಿಮಾನಿಗಳು ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡೆದು ರಾತ್ರಿ ಜಾಗರಣೆಯಲ್ಲಿ ಕೂಡ ಭಾಗವಹಿಸಿ ನಾಳೆ ಬೆಳಗ್ಗೆ ತನಕ ನಡೆಯುವಂತಹ ಭಜನಾ ಕಾರ್ಯಕ್ರಮದಲ್ಲಿ ಸಹಭಾಗಿಗಳಾಗಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈಗ ಕೆಲವೇ ಕ್ಷಣಗಳಲ್ಲಿ ಭಜನಾ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದೇವಸ್ಥಾನದ ಅರ್ಚಕರು ಬಂದು ದೀಪವನ್ನು ಬೆಳಗಿಸಿ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಶ್ರೀದ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಭಾಸ್ಕರ್ ರೆಡ್ಡಿ ಅವರು ಎದುರುಗಾಗಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಇವರಿಗೆ ಶ್ರೀ ವಾಸ್ತವ ಮಾಸ್ಟರ್ ಶಾಲಾ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. चतुर्विध पुण्य परंपरादर्शन श्री सोमनाथेश्वर से पूर्णानुग्रहप्राप्त्यर्थम शिवरात्रि अंगप्रयुक्त भजनागारयुक्त देव प्रतिष्ठापनाख्यम कर्म कुरुष्व गुरुभ्यो नमः गुरवे नमः गुरु ब्रह्म गुरुर्विष्णु ಎಲ್ಲಗಣ ಗುರುಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೆ. ಗುರವೇ ನಮಃ ಗುರು ಬ್ರಹ್ಮ ಗುರುರ್ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರಃ ಗುರುದೇವ ಜಗತ್ಸ್ವರಂ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇ ಸರ್ವದಾ. ಪರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ಶ್ರೀ ಶಂಕರಜಾಪಶರಭಿನ್ನಕರಾಂ ಪ್ರಣೇತಾಂ ಸಕಲಯಾ ಬೃಹತ್ಕಿರೀಟಾಂ ಸಿಂಹಸ್ಥಿತಾಂ ಸಶರರತ್ನರಜಾಂ ದುರ್ಗಾಂ ದೂರ್ವಾಣಿಭಾಂ ದುರಿತಪರ್ಕರಾಂ ನಮಾಮಿ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿಸಮನ್ವಿತೆ ವೇ ವಿಸ್ತಾರಿಣೋ ದೇವಿ ರಾಜರಾಜೇಶ್ವರಿ ನಮೋಸ್ತುತೆ. ಕ್ಷೇತ್ರದ ಕಾರ್ಯಕ್ರಮ ಮಾಡಿದಂತಹ ಶ್ರೀಮತಿ ದೇವಿಗೆ ಇವರು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಶ್ರೀಮತಿ ಕುಮಾರಿ ಮತ್ತು ಕೆಸಿ ನಾರಾಯಣ್ ಇವರು ಕೂಡ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. అదే నేను చెప్తాను. ಅದೇ ರೀತಿ ಶ್ರೀ ಪ್ರಶಾಂತ್ ಮತ್ತು ಇವರ ತಾಯಿಯಾದಂತಹ ಶ್ರೀಮತಿ ಯೋಗಿ ಇವರು ದೀಪವನ್ನು ಬೆಳಗಿಸಿ ಚಾಲನೆ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಶ್ರೀಮತಿ ಶ್ವೇತಾ ಮತ್ತು ಶ್ರೀ ನವೀನ್ ದಂಪತಿಗಳಿದ್ದಾರೆ. ಇವರು ಕೂಡ ದೀಪವನ್ನು ಬೆಳಗಿಸಿ ನಡೆಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ.
ಶಿವರಾತ್ರಿ ದಿವಸ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಮಾಡಿಕೊಟ್ಟಿರುವ ನಿಮ್ಮ ಲಕ್ಷ್ಮಣನವರಿಗೆ ಮೊದಲನೇದಾಗಿ ನನ್ನ ನಮಸ್ಕಾರ. ಹಾಗೆ ಈಗಾಗಲೇ ಇದಕ್ಕೆ 30 ವರ್ಷ ಹಿಂದೆ ನಾನು ಅವಾಗ ಸೋಮೇಶ್ವರಕ್ಕೆ ಬಂದಿದ್ದೆ ಅಷ್ಟೇ. ನಮ್ಮ ರಾಮರಣ್ಣ ಶುರು ಮಾಡಿರುವ ಈ ಒಂದು ಕಾರ್ಯಕ್ರಮ ವರ್ಷದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ನಡೀತಾ ಬರ್ತಾ ಇದೆ. ಎಲ್ಲರಿಗೂ ಒಂದು ಸಂತೋಷದ ವಿಷಯ. ನಮ್ಮ ಸೋಮೇಶ್ವರ ಇಷ್ಟೊಂದು ಸುಂದರವಾದ ಅದ್ಭುತವಾದ ಈ ಒಂದು ಸೋಮೇಶ್ವರದಲ್ಲಿ ಈ ಒಂದು ಕಾರ್ಯಕ್ರಮ ವರ್ಷದಲ್ಲಿ ನಡೀತಾ ಇರುವುದು ಇಡೀ ಊರಿನವರಿಗೂ ಮತ್ತು ಹೊರಗಡೆ ಬರ್ತಾ ಇರುವ ಭಕ್ತಾಭಿಮಾನಿಗಳಿಗೆಲ್ಲ ಒಂದು ಸಂತೋಷ ಕೊಡುವ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಇಲ್ಲಿ ಬಂದು ನೆರೆದಿರುವ ಎಲ್ಲ ಭಕ್ತಾಭಿಮಾನಿಗಳಿಗೂ ಆ ದೇವರು ಆರೋಗ್ಯ ಸೌಖ್ಯ ಸಂಪರ್ಕ ಕಾಪಾಡಿ ಪ್ರಾರ್ಥಿಸುತ್ತಾ ಒಂದು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ನಮ್ಮ ವ್ಯವಸ್ಥಾಪಕ ಸದಸ್ಯರಾದ ಭಾಷಾ ವ್ಯಕ್ತಿಗಳು ಮಾತನಾಡುವ ಒಂದು ಕಾರ್ಯಕ್ರಮ ಇಂದು 30 ವರ್ಷದಿಂದ ಇದನ್ನ ಸಾಮಾನ್ಯ ಬಂದ ಮಂದಿ ಭಾರಿ ಒಂದು ಪುಣ್ಯದ ಕೆಲಸ ಮಾಡಿ ಇಲ್ಲಿ ಮಾತುಗಳು ಭಜನೆ ಪ್ರತಿ ಭಾರಿ ಸಂತೋಷದ ವಿಷಯ ಅಂದ್ರೆ ಮಾತ ಈ ನಮ್ಮ ಈ ಕಾರ್ಯವನ್ನು ಅಂತೆಯೇ ಇದು ಎಲ್ಲಿಗಡೆ ಮಾತಾಡಿದ ಕಾರ್ಯಕ್ರಮ ಮತ್ತು ಸೋಮನಾಥ ಇನ್ನು ಮುಂದಕ್ಕೆ ಈಗ ಏಕಹ ಭಜನಾ ಕಾರ್ಯಕ್ರಮ ಆರಂಭಗೊಂಡಿದೆ. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದಂತಹ ದೇವಸ್ಥಾನದ ಶ್ರೀಮತಿ ದೇವಿಗೆ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ದೀಪ ಬೆಳಗಿಸಿದಂತಹ ಶ್ರೀಮತಿ ಕುಮಾರಿ ಮತ್ತು ಶ್ರೀ ಕೆ.ಸಿ. ನಾರಾಯಣ್, ಶ್ರೀಯುತ ಪ್ರಶಾಂತ್ ಮತ್ತು ಶ್ರೀಮತಿ ಯೋಗಿನಿ, ಶ್ರೀಮತಿ ಶ್ವೇತಾ ಮತ್ತು ಶ್ರೀ ನವೀನ್ ಇವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ದೀಪ ಬೆಳಗಿಸುವವರು ದಯವಿಟ್ಟು ತಾಳವನ್ನು ನೀಡುವುದರ ಮೂಲಕ ಭಜನೆಗೆ ಚಾಲನೆಯನ್ನು ಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಇವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂದಕ್ಕೆ ಶ್ರೀ ಗುರುದೇವರಿಂದ ಭಜನಾ ಕಾರ್ಯಕ್ರಮ ನಾಳೆ ಬೆಳಗ್ಗೆಯವರೆಗೆ ನಡೆಯಲಿದೆ. ಎಲ್ಲ ಭಕ್ತಾಭಿಮಾನಿಗಳು ನಾಳೆ ಬೆಳಗ್ಗೆಯವರೆಗೆ ಹಾಜರಿರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವಿಶೇಷವಾಗಿ ಈ ಭಜನಾ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿರುವಂತಹ ಶ್ರೀ ಸೋಮನಾಥ ದೇವಸ್ಥಾನದ ಆಡಳಿತ ಮಂಡಳಿ, ಅರ್ಚಕ ಮಂಡಳಿ, ಸಿಬ್ಬಂದಿ ವರ್ಗದವರಿಗೆ ಕೂಡ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ.
Thank you.